ಮಂಗಳೂರು ನಗರ ಸ್ಮಾರ್ಟ್ ಸಿಟಿಯಾಗಿ ರೂಪುಗೊಳ್ಳುತ್ತಿದ್ದು, ಇಲ್ಲಿನ ಫುಟ್ಪಾತ್, ಪಾರ್ಕಿಂಗ್, ಬೀದಿ ಬದಿ ವ್ಯಾಪಾರ ಸೇರಿದಂತೆ ನಾನಾ ಸಮಸ್ಯೆ ಕುರಿತಾಗಿ ಅಧ್ಯಯನಕ್ಕಾಗಿ ಮಹಾನಗರ ಪಾಲಿಕೆಯ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ನೇತೃತ್ವದ ಸಮನ್ವಯ ತಂಡವೊಂದನ್ನು ರಚಿಸಿ ವರದಿ ತಯಾರಿಸಲಾಗುವುದೆಂದು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ ಹೇಳಿದರು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗಿನ ಸಂಚಾರ ವ್ಯವಸ್ಥೆಯ ಸಮಸ್ಯೆಗಳು ಹಾಗೂ ಸುಗಮ ಸಂಚಾರ ಸುಧಾರಣೆಯ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ಬಗ್ಗೆ ಮಂಗಳೂರು ಮಹಾನಗರ ಪಾಲಿಕೆಯ ಸ್ಮಾರ್ಟ್ ಸಿಟಿ ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಜೊತೆ ನಡೆದ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ನಗರ ಪಾಲಿಕೆ 60 ವಾರ್ಡ್ಗಳಲ್ಲಿ ಸಂಚಾರ ಸಂಬಂಧಿಸಿದ ಸಮಸ್ಯೆಗೆ ಪರಿಹಾರ ಹಾಗೂ ಸಭೆಯ ಚರ್ಚೆಯ ಅನುಷ್ಠಾನಕ್ಕೆ ಗಮನ ಹರಿಸಲು ಮಂಗಳೂರು ಮಹಾನಗರ ಪಾಲಿಕೆಯ ಎಕ್ಸಿಕ್ಯೂಟಿವ್ ಎಂಜಿನಿಯರ್, ಕಿರಿಯ ಎಂಜಿನಿಯರ್ಗಳನ್ನು ನೇಮಿಸಲಾಗುವುದು. ಈ ಅಧಿಕಾರಿಗಳು ಪೊಲೀಸರು ಹಾಗೂ ಇತರ ಅಧಿಕಾರಿಗಳ ಜೊತೆ ಸಮನ್ವಯ ಸಾಧಿಸಿ ನಗರದ ಸಮಸ್ಯೆಯನ್ನ ವರದಿ ಮಾಡಲಿದ್ದಾರೆ. ನಗರದಲ್ಲಿರುವ ಫುಟ್ಪಾತ್, ನೋ ಪಾರ್ಕಿಂಗ್, ಪೇಡ್ ಪಾರ್ಕಿಂಗ್, ಸರ್ವೆ, ಜೀಬ್ರಾ ಕ್ರಾಸಿಂಗ್, ಬೀದಿ ಬದಿ ವ್ಯಾಪಾರದ ಬಗ್ಗೆ ಗಮನ ಹರಿಸಿ ನೀಡುವ ವರದಿ ಆಧಾರದಲ್ಲಿ ಮುಂದೆ ಕ್ರಮ ಕೈಗೊಳ್ಳಲಾಗುವುದು. ಇದು ಮಾತ್ರವಲ್ಲದೆ ನಗರದಲ್ಲಿ ಪಾರ್ಕಿಂಗ್ ನೀತಿಯನ್ನ ರೂಪಿಸಲಾಗುವುದು. ಮುಂದಿನ ಸಭೆಯೊಳಗೆ ಈ ಯೋಜನೆ ಕಾರ್ಯಗತಗೊಳ್ಳಲಿದೆ ಎಂದು ಹೇಳಿದರು. ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಅಕ್ಷಯ್ ಶ್ರೀಧರ್ ಅವರು ಮಾತನಾಡಿ, ನಗರದಲ್ಲಿ ಈ ಹಿಂದೆ ಅಪಘಾತವನ್ನು ತಪ್ಪಿಸಲು ಹಂಪ್ ನಿರ್ಮಾಣಕ್ಕೆ ಮಾಡಿದ್ದ ಸಮಿತಿ ಮಾದರಿಯಲ್ಲೇ ಎಕ್ಸಿಕ್ಯೂಟಿವ್ ನೇತೃತ್ವದಲ್ಲಿ ಸಮಿತಿಯು ಕಾರ್ಯನಿರ್ವಹಿಸಲಿದೆ. ಆದಷ್ಟು ಶೀಘ್ರದಲ್ಲೇ ಸಭೆಯಲ್ಲಿ ಆದ ಚರ್ಚೆಯನ್ನ ಕಾರ್ಯಗತಗೊಳಿಸಲು ನಮ್ಮ ತಂಡ ಸಿದ್ಧವಿದೆ ಎಂದರು. ನಗರದ ಸರ್ವಿಸ್ ಬಸ್ ನಿಲ್ದಾಣಕ್ಕೆ ಈಗ ಸಿಟಿ ಬಸ್ಗಳು ಕೂಡ ಬರುತ್ತಿವೆ. ಇದರ ಮಧ್ಯೆ ಕಾಂಟ್ರಾಕ್ಟ್ ಕ್ಯಾರಿಯೇಜ್ ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ನಿಲುಗಡೆಯಾಗುತ್ತಿದ್ದು ಒತ್ತಡ ಹೆಚ್ಚಾಗಿದೆ. ಕೂಡಲೇ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಆಗಬೇಕಾಗಿದೆ ಎಂದು ಕಾರ್ಪೊರೇಟರ್ ಭಾಸ್ಕರ್ ಹೇಳಿದರು. ಈಗ ಏನಾಗಿದೆ ಅಂದರೆ ಅದನ್ನು ಬಸ್ ಸ್ಟ್ಯಾಂಡ್ ಒಳಗೆ ಸಿಟಿ ಬಸ್ಸನ್ನು ಡೈವರ್ಟ್ ಮಾಡಿದ್ದಾರೆ. ಅದು ದೊಡ್ಡ ತಪ್ಪು. ಏನಂದರೆ ಸಮ ಲೆಕ್ಕ ಹಾಕಿ ಉಡುಪಿ ಮ್ಯಾಂಗ್ಳೂರ್ ಬಸ್ 3 ನಿಮಿಷಕ್ಕೆ ಬಂದಿದೆ, 2 ನಿಮಿಷಕ್ಕೆ ಬಂದಿದೆ, 1 ನಿಮಿಷಕ್ಕೆ ಬಂದಿದೆ. ಆದರೆ ಅದನ್ನು ಹಿಂದೆ ಹೇಗಿದೆ ಆ ರೀತಿಯಲ್ಲಿ ಹೋಗುವಾಗ ಮಾಡಬೇಕು. ಏನಂದರೆ ಜನರಿಗೆ ಕಷ್ಟ ಆಗಿದೆ. ಏನಂದರೆ ಅದು ಒಳಗೆ ಬರೋದು, ಅಲ್ಲಿಂದ ನೇವಿಗೇಷನ್ ಆಗಿ ಅವನು ಟೌನ್ ಹತ್ರ ಲೆಫ್ಟಿಗೆ ಹೋಗಿ ಮುಂದಕ್ಕೆ ಹೋಗ್ತಾರೆ. ಪಾಪ ಜನರಿಗೆ ನಿಲ್ಲಕ್ಕೆ ಜಾಗ ಇಲ್ಲ. ನೆಕ್ಸ್ಟ್ ಏನಾಗಿದೆ, ಟ್ರೈನ್ ಇದೆ ಅಲ್ಲ, ನೀವು ನೋಡಿರ್ಬೋದು. ಎಲ್ಲಿ ಕಾಂಪೌಂಡ್ಸ್ ಇಂದ ಹಿಡಿದು ಸೆಂಟ್ರಲ್ ಆಫೀಸ್ವರೆಗೆ ಲೈನಲ್ಲಿ ಬಸ್ ಇದೆ. ಒಂದು ಟ್ರೈನ್ ಇದು ಮೆಲ್ಲ ಹೋಗ್ತಾರಲ್ಲ, ಜ್ಯೋತಿ ಅಲ್ಲಿ ಕಾಂಪೌಂಡ್ಸ್ ಜನ ಇರ್ತಾರೆ. ಅಲ್ಲಿಂದ ಪಾಪ ಅವರಿಗೆ ಬಸ್ ಹತ್ತಿಲ್ಲ, ಅಲ್ಲಿ ನಿಲ್ತಾರೆ. ಅದು ಏನು ಹಿಂದೆ ಆ ರೀತಿ ಅದನ್ನು ಸರಿಪಡಿಸಿ. ಇದಕ್ಕೆ ಮೇಯರ್ ಪ್ರತಿಕ್ರಿಯೆ ನೀಡಿ, ನಾನು ಈಗಾಗಲೇ ಜಿಲ್ಲಾಧಿಕಾರಿ ಜೊತೆ ಸರ್ವಿಸ್ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಟೆಂಪೋ ತಂಗುದಾಣ ಸ್ಥಳಾಂತರ ಸೇರಿದಂತೆ ಕೆಲವೊಂದು ನಿರ್ಧಾರದ ಬಗ್ಗೆ ಚರ್ಚಿಸಿದ್ದೇವೆ. ಸರ್ವಿಸ್ ಬಸ್ ನಿಲ್ದಾಣವನ್ನು ಮತ್ತಷ್ಟು ಸುವ್ಯವಸ್ಥೆಗೊಳಿಸುವಂತೆ ಚಿಂತನೆ ನಡೆದಿದೆ. ಈ ಬಗ್ಗೆ ಶೀಘ್ರವೇ ಜಿಲ್ಲಾಧಿಕಾರಿಗಳು, ಆರ್ಟಿಒ ಅಧಿಕಾರಿಗಳು, ಬಸ್ ಮಾಲೀಕರ ಜೊತೆ ಸಭೆ ನಡೆಸಲಾಗುವುದೆಂದು ಹೇಳಿದರು. ಭಾಸ್ಕರ್ ಅವರು ಹೇಳಿದ್ದೀರಿ, ಈ ರೀತಿಯ ಸಾರ್ವಜನಿಕವಾಗಿ ಒಂದಷ್ಟು ದೂರುಗಳು ಬರ್ತಾ ಇತ್ತು. ನಾವು ಕೂಡ ಆಯ್ತಲ್ಲ ಅಲ್ಲಿಯ ಏನು ಮೂಲಭೂತ ವ್ಯವಸ್ಥೆಗಳನ್ನು ಸ್ವಲ್ಪ ಕೊಡಬೇಕು. ಅಲ್ಲಿ ಶೆಲ್ಟರ್ ಇಲ್ಲ, ಮತ್ತೆ ಬೇರೆ ರೀತಿಯ ಇದು ಅಂದರೆ ಕಾಂಕ್ರೀಟೀಕರಣ ಮಾಡಬೇಕು, ಎಡಿಷನಲ್ ಬೇಗಳನ್ನು ಮಾಡಬೇಕು. ಈ ರೀತಿಯ ಬಗ್ಗೆ ನಾವು ಪರಿಶೀಲನೆಗೆ ಹೋಗುವವರು ಕೂಡ ಗೊತ್ತಾಯಿತು ನಮಗೆ. ಅಲ್ಲಿ ಸಾಕಷ್ಟು ಬಸ್ಗಳು ಬರ್ತಾ ಇದೆ ಈಗಾಗಲೇ. ಕೆಎಸ್ಆರ್ಟಿಸಿ ಮತ್ತೆ ಕೆಎಸ್ಆರ್ಟಿಸಿ ಬಸ್ಗಳು ಬರೋದು ಮಾತ್ರ ಅಲ್ಲ, ಕಮೆಂಟ್ ಮಾಡ್ತಾರೆ, ತುಂಬ ಹೊತ್ತು ಹಾಲ್ಟ್ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅಲ್ಲಿರುವ ಜಾಗಗಳು ಮತ್ತೆ ಈಗಾಗಲೇ ಟೆಂಪೋ ಸ್ಟ್ಯಾಂಡ್ಗಳು, ಇನ್ನಿತರ ಪಾರ್ಕಿಂಗ್ಗಳೆಲ್ಲ ಇರೋದ್ರಿಂದ ಒಂದಷ್ಟು ರೀತಿಯ ಅವ್ಯವಸ್ಥೆ ಇದೆ. ನಾವು ಹೇಳಿದಾಗೆ ಇದರ ಬಗ್ಗೆ ಚರ್ಚೆಗಳಾಗಿ ಇನ್ನಷ್ಟು ಏನಾದರೂ ಸಲಹೆಗಳು ಮತ್ತೆ ಏನು ಸಮಸ್ಯೆಗಳಿದೆ ಇದರ ಬಗ್ಗೆ ನನ್ನ ಕಡೆಗೆ ಬರಲಿ. ಒಟ್ಟು ಅದನ್ನು ಕ್ರೋಢೀಕರಿಸಿ ನಾವು ಇಲ್ಲಿ ಸಭೆಯಲ್ಲಿ ಚರ್ಚೆಯಾದಂತಹ ವಿಷಯಗಳ ಮತ್ತೆ ಜಿಲ್ಲಾಧಿಕಾರಿಗಳು ಮತ್ತೆ ಏನು ಜನಪ್ರತಿನಿಧಿಗಳು, ಶಾಸಕರು, ಸಂಸದರುಗಳು ಇರುವಾಗ ಅವರ ಬಗ್ಗೆ ಗಮನ ಇದರ ಬಗ್ಗೆ ಒಂದು ಸೂಕ್ತ ನಿರ್ಧಾರ
ಸಭೆಯಲ್ಲಿ ಉಪಮೇಯರ್ ಸುಮಂಗಲ ರಾವ್, ನಗರ ಅಪರಾಧ ಮತ್ತು ಸಂಚಾರ ವಿಭಾಗದ ಉಪ ಪೊಲೀಸ್ ಆಯುಕ್ತ ದಿನೇಶ್, ಉಪ ಆಯುಕ್ತ ಬಿನಯ್, ಉಪ ಆಯುಕ್ತರಾದ ಅಜಿತ್ ಎಂ ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.